ಭಾರತದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಏನು ಅಪಾಯದಲ್ಲಿ ಇದೆ ಅನ್ನುವಂತ ಅಭಿಪ್ರಾಯಗಳು. ಎಸ್ ಮೋಹನ್ ಪಿ ಅವರೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೋಹನ್ ಅವರೇ. ನಮಸ್ತೆ. ಇವಾಗ ಬಿಜೆಪಿಯವರು ಎಸ್ ತುರ್ತು ಪರಿಸ್ಥಿತಿಯನ್ನು ನೆನಪಿಸಿಕೊಂಡು ಕರಾಳ ದಿನಾಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಕಾಂಗ್ರೆಸ್ ಮುಖಂಡನಾಗಿ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಮೋಹನ್ ಅವರೇ? ಈಗ ಬಿಜೆಪಿಯವರು ಅವರ ಜನಪ್ರಿಯತೆ, ಮೋದಿಯವರ ಜನಪ್ರಿಯತೆ ಪಾತಾಳಕ್ಕೆ ಹೋಗಿದೆ. ಈಗ ಇದನ್ನೆಲ್ಲ ಸಮಸ್ಯೆಗಳನ್ನು, ಬಿಕ್ಕಟ್ಟನ್ನು ಡೈವರ್ಷನ್ ಮಾಡುವಂತ ಕ್ರಮ ಇದೆ. ಈಗ ತುರ್ತು ಪರಿಸ್ಥಿತಿ ಬಗ್ಗೆ ಇಂದಿರಾ ಗಾಂಧಿ ಅವರೇ ಬಹಿರಂಗವಾಗಿ ಪಶ್ಚಾತ್ತಾಪ ಮಾಡಿಕೊಂಡಿದ್ದಾರೆ. ಆಗಿನ ಕಾಲದ ತುರ್ತು ಪರಿಸ್ಥಿತಿ ಘೋಷಿತ ತುರ್ತು ಪರಿಸ್ಥಿತಿ. ಈಗ ನಮ್ಮ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ಹೌದಾ? ಯಾಕೆ? ಈಗ ನೀವು ನೋಡಿ, ಡಿಮಾನಿಟೈಸೇಷನ್ ಮಾಡಿದ ರೀತಿ ನೋಡಿ ನೀವು. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಇಲ್ಲ, ಯಾವ್ದು ಚರ್ಚೆ ಇಲ್ಲದ್ರೆ ಮಧ್ಯರಾತ್ರಿಯಲ್ಲಿ ಮಾಡಿದ್ರು ಡಿಮಾನಿಟೈಸೇಷನ್. ಹೌದು. ಆಮೇಲೆ ಆರ್ಟಿಕಲ್ 370 ಅನ್ನು ತೆಗೆದ ರೀತಿ, ಆಮೇಲೆ ಕಾಶ್ಮೀರವನ್ನು ವಿಭಜನೆ ಮಾಡಿದ ರೀತಿ, ಹಾಗೆ 2020ರಲ್ಲಿ ವಲಸೆ ಕಾರ್ಮಿಕರ ಇಡೀ ಮಧ್ಯರಾತ್ರಿಯಲ್ಲಿ ಘೋಷಣೆ ಮಾಡಿದಂತ ಪರಿಸ್ಥಿತಿ, ಕೋವಿಡ್-19 ಲಾಕ್ಡೌನ್ ಪರಿಸ್ಥಿತಿ, ಇದೆಲ್ಲ ಬಹಳ ನೋಟೇಬಲ್. ಯಾವ ರೀತಿಯಲ್ಲಿ ಒಬ್ಬ ಮಾಡಬಹುದು, ಒಬ್ಬ ಸರ್ವಾಧಿಕಾರಿ ಅಂತ ಹೇಳಿದ್ರೆ ತೋರಿಸ್ಕೊಡ್ತದೆ. ಅಂತವರಿಗೆ ಏನ್ ನೈತಿಕ ಹಕ್ಕಿದೆ, ನೈತಿಕ ಇದಿದೆ ಅವರಿಗೆ ಈ ರೀತಿ ಮಾಡ್ಲಿಕ್ಕೆ, ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡ್ಲಿಕ್ಕೆ? ಅದರಿಂದ ಅವರು ಮಾಡುದು ರಾಜಕೀಯ. ಅದು ಸರಿ. ಅವರಿಗೆ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಈಗ ಜನರಿಗೆ. ಡೈವರ್ಟ್ ಡೈವರ್ಟ್ ಮಾಡುದು ಅಂತ ಹೇಳಿ ಅಲ್ಲಿ ಬೆಡ್ ನ ದಂಧೆ ಮಾಡುವಾಗ ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಬೇರೆ ರೀತಿ ಮಾಡ್ತಾರೆ. ಅಲ್ಲಿ ಮೈಸೂರಲ್ಲಿ ಆಕ್ಸಿಜನ್ ಇಲ್ಲದೆ ಸಾವಿಗೀಡಾದಾಗ ಅದನ್ನು ಡೈವರ್ಟ್ ಮಾಡ್ಲಿಕ್ಕೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಇದು ಕಳೆದ 7 ವರ್ಷ ಆದ್ರೂ ಇದೆ. ಅದರಿಂದ ತುರ್ತು ಈಗ ನೀವು ನೋಡಿದ್ರಿ, ಈಗ ಯಾವ ರೀತಿಯಲ್ಲಿ ಮಾಧ್ಯಮವನ್ನು ಇವರು ಪರ್ಚೇಸ್ ಮಾಡ್ತಾರೆ. ತುರ್ತು ಪರಿಸ್ಥಿತಿ ಕಾಲದಲ್ಲಿ ಮಾಧ್ಯಮ ಇಂದಿರಾ ಗಾಂಧಿ ವಿರುದ್ಧ ಬಹಳ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾರೆ. ಹೌದು. ಈಗ ಸಣ್ಣ ವಿಷಯಗಳಿಗೆ ವಿದ್ಯಾರ್ಥಿಗಳ ಮೇಲೆ ಏನು ಮಾತಾಡಿದ್ರೆ ಸೀರಿಯಸ್ ಚಾರ್ಜ್ ಮಾಡ್ತಾರೆ. ದೇಶದ್ರೋಹದ ಕೇಸ್ ದಾಖಲಾಗ್ತದೆ. ಅದರಿಂದ ಇವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಮತ್ತು ಇವರ ಕಂಪ್ಲೀಟ್ ಅವರ ಕೌಂಟ್ ಡೌನ್ ಡೇಟ್ ಸ್ಟಾರ್ಟ್ ಆಗಿದೆ. ಇವಾಗ ಇವತ್ತು 80% ಇದ್ದ ಮೋದಿಯವರ ಜನಪ್ರಿಯತೆ ಸುಮಾರು 20% ಕೆಳಗೆ ಬಂದಿದೆ. ಸರಿ. ಈಗ ಬಿಜೆಪಿ ಅಂದ್ರೆ ಜನರು ಹೇಳಿ, ಈಗ ಬಿಜೆಪಿ ಅಂದ್ರೆ ಜನರು ತೂ ಮಾಡೋ ಸ್ಥಿತಿಯಲ್ಲಿದೆ. ಎರಡನೇ ಅಲೆಯನ್ನು ಯಾವ ರೀತಿ ನಿರ್ವಹಿಸಿದ್ದಾರೆ, ಹೌದು, ಯಾವ ರೀತಿಯಲ್ಲಿ ರೈತರು ಸಂಕಟದಲ್ಲಿದೆ. ರೈತರ ಬಗ್ಗೆ ಹೇಳಿ, ರೈತರ ಬಗ್ಗೆ. ರೈತರ ಬಂಧು ಅಂತೇಳಿ ರೈತರ ಹೆಸರಲ್ಲಿ ಸರ್ಕಾರ ಬಂದಿದೆ. ರೈತರ ಬಗ್ಗೆ ಏನ್ ಮಾಡಿದ್ದಾರೆ ಇವರು? ಇವತ್ತು ಕೂಡ ದೆಹಲಿಯಲ್ಲಿ ರೈತರು ಕೂತಿದ್ದಾರೆ. ಅದರಿಂದ ಬಿಜೆಪಿಯವರು ಯಾವ್ದು ಮಾಡಿದ್ರು ಕೂಡ ಜನರ ಇದಕ್ಕೆ ಸಮ್ಮತಿ ಇಲ್ಲ ಇದಕ್ಕೆ. ಅದರಿಂದ ಈಗ ಪರಿಸ್ಥಿತಿ ನಮ್ಮಿಂದ ಏನಾಯ್ತು, ಅದಕ್ಕೆ ನಾವು ಪಶ್ಚಾತ್ತಾಪ ಮಾಡಿದ್ವಿ. ನಾವು ಬಹಿರಂಗವಾಗಿ ಹೇಳ್ಕೊಂಡಿದ್ದ ತಪ್ಪಾಗಿದೆ ಅಂತ ಹೇಳಿ. ಇವ್ರು ಹೇಳ್ಕೊಡ್ತಾರ? ಇವ್ರು ಹೇಳ್ತಾರ? ಇವತ್ತು ಈ ದೇಶಕ್ಕೆ ಒಬ್ಬೇ ನಾಯಕ, ವಿದೇಶಾಂಗ ಸಚಿವರವನೇ, ರಕ್ಷಣಾ ಸಚಿವರವರೇ, ಕೃಷಿ ಸಚಿವರು, ಎಲ್ಲ ಸಚಿವರು ಒಬ್ಬರೇ. ಈಗ ವಿದೇಶದ ಬಗ್ಗೆ ನೀವು ಉಲ್ಲೇಖ ಮಾಡುವಾಗ ಮೋಹನ್ ಅವರೇ, ಇದು ಈಗ ಒಂದ್ 2-3 ತಿಂಗಳ ಮೊದಲು ಬ್ರಿಟನ್ ಪಾರ್ಲಿಮೆಂಟ್ ನಲ್ಲಿ ಕೂಡ ಕೆನಡಾ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗುತ್ತೆ. ಭಾರತದಲ್ಲಿ ಏನೋ ಪ್ರಜಾಪ್ರಭುತ್ವ ಪರಿಸ್ಥಿತಿ ಭಾರಿ ಆತಂಕದಲ್ಲಿದೆ. ಬ್ರಿಟನ್ ನಲ್ಲಿ ಪಾರ್ಲಿಮೆಂಟ್ ಮೆಂಬರ್ಗಳು ಚರ್ಚೆ ಮಾಡ್ತಾರೆ, ಅಮೆರಿಕದ ಪಾರ್ಲಿಮೆಂಟ್ ಮೆಂಬರ್ಗಳು ಚರ್ಚೆ ಮಾಡ್ತಾರೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಭಾರಿ ಏನು ಅಪಾಯದ ಅಂಚಿನಲ್ಲಿ ಉಂಟು ಅಂತ. ಏನ್ ಹೇಳ್ತೀರಿ? ಅಲ್ಲ, ಅದರಲ್ಲಿ ನೀವು ಎಲ್ಲಾ ವಿದೇಶ ಮಾಧ್ಯಮಗಳಿಗೆ ದೇಶದಲ್ಲಿ ರಿಪೋರ್ಟ್ ಮಾಡದಂಗೆ ಮಾಡ್ತಾರೆ. ಈಗ ಟ್ವಿಟ್ಟರ್ ಬಗ್ಗೆ ಅವರು ಹೋರಾಟ ಮಾಡ್ತಾರೆ, ಈಗ ಫೇಸ್ಬುಕ್ ಬಗ್ಗೆ ಇವರು ಹೋರಾಟ ಮಾಡ್ತಾರೆ. ಈಗ ಯಾವುದೇ ರೀತಿ ಎಲ್ಲಾ ರೀತಿಯಲ್ಲಿ ಮಾತಾಡುವ ಒಂದು ಹಕ್ಕನ್ನು ಇವರು ಕಸಿದುಕೊಳ್ತಿದ್ದಾರೆ. ಈಗ ಇಲ್ಲಿ ಇರುವುದು ನಾವು ಅವಾಗ ಕುಟುಂಬ ಯೋಜನೆ ಬಗ್ಗೆ ಹೇಳ್ತೇವೆ ನಾವು, ನಮ್ಮ ಇಬ್ಬರು ಅಂತೇಳಿ. ಈಗ ದೇಶ ಆಡೋದು
ಹ್ಮ್ ಮೋದಿ ಮತ್ತು ಶಾ ಹ್ಮ್ ಅವ್ರು ಯಾರಿಗೆ ಆಡುದು ಅವ್ರು ಆಡುದು ಅದಾನಿ ಮತ್ತು ಅಂಬಾನಿಗೋಸ್ಕರ. ಹ್ಮ್ ಹ್ಮ್ ನಾವಿಬ್ಬರು ನಮಗಿಬ್ಬರು. ಯಾರು ಸಚಿವ ಸಂಪುಟದವ್ರು ಮಾತಾಡುದಿಲ್ಲ, ಕೇಂದ್ರ ಸಚಿವ ಸಂಪುಟದವರು ಯಾರು ಮಾತಾಡುದಿಲ್ಲ ಅಂತ ಹೇಳ್ತೀರಿ ನೀವು? ಹೌದು, ಯಾರು ಮಾತಾಡ್ತಾರೆ, ಯಾರು ಉಸಿರುತ್ತಾರೆ ಇಲ್ಲಿ? ಇವತ್ತು ಗೃಹ ಸಚಿವರು ಮತ್ತು ಪ್ರಧಾನಮಂತ್ರಿ ಇವರಿಬ್ಬರು ಇವತ್ತು ದೇಶ ಆಳುತ್ತಾ ಇದ್ದಾರೆ. ಎಸ್ ಎಸ್. ಈಗ ಮೋಹನ್ ಅವರೇ ಕೊನೆಯದಾಗಿ ಹೇಳಿ. ತುರ್ತು ಪರಿಸ್ಥಿತಿಯ ಬಗ್ಗೆ ಬಿಜೆಪಿ ಎಸ್ ನೇರವಾಗಿ ಕಾಂಗ್ರೆಸ್ ಕಾರಣ, ಕಾಂಗ್ರೆಸ್ ಅಂತಲೇ ಟೀಕೆ ಮಾಡುವಂತದ್ದು. ನೀವು ಹೇಳ್ತೀರಿ ಎಸ್ ನಾವು ವಿಷಾದ ಸೂಚಿಸಿದ್ದೇವೆ ಅಂತ. ಮೋಹನ್ ಅವರೇ, ಹಲೋ. ಹೌದು ಹೌದು, ನಾವು ವಿಷಾದ ಸೂಚಿಸ್ತೀವಿ. ಆಮೇಲೆ ಇವರ ರೀತಿಯಲ್ಲಿ ನಾವು ಇಂದಿರಾ ಗಾಂಧಿಗೆ ಒಂದು ಸೈದ್ಧಾಂತಿಕ ನಿಲುವಿತ್ತು ಅವರಿಗೆ. ಇವರ ರೀತಿಯಲ್ಲಿ ಇವರು ಯಾವ ರೀತಿ ಸಿಎ ಹೋರಾಟ ಯಾವ ರೀತಿಯಲ್ಲಿ ದಮನಿಸಿದ್ದಾರೆ ಇವರು. ಇಂದಿರಾ ಗಾಂಧಿ ಚರಿತ್ರೆಯಲ್ಲಿ ಆ ರೀತಿಯಲ್ಲಿ ಎಲ್ಲರನ್ನು ಒಂದೇ ರೀತಿ ನೋಡ್ಕೊಳ್ತಿದ್ರು ಅವರು. ಅವ್ರ ತುರ್ತು ಪರಿಸ್ಥಿತಿ ಹೇರುವಾಗ ಕಾಳಸಂತೆ ಹೋರನ್ನು ಹೊಡೆದು ಹಾಕಿದ್ರು. ಇವ್ರು ಯಾರನ್ನು ಹೊಡೆದು ಹಾಕಿದ್ರು ಇವತ್ತು? ಇವತ್ತು ಇವರ ಕಾಲದಲ್ಲಿ 100 ಬಿಲಿಯನರ್ಸ್ ಸೃಷ್ಟಿ ಮಾಡಿದ್ದಾರೆ. ಇವತ್ತು 100 ಬಿಲಿಯನರ್ ಒಟ್ಟು ಆಸ್ತಿ 12 ಲಕ್ಷ ಸಾವಿರ ಕೋಟಿ ಆಸ್ತಿ ಇದೆ ಇವತ್ತು. ಈ ಕೋವಿಡ್ ಪೀರಿಯಡ್ ಅಲ್ಲಿ ಅಂಬಾನಿ 1 ಗಂಟೆಗೆ 90 ಕೋಟಿ ಹಣವನ್ನು ಅವರು ಸಂಪಾದನೆ ಮಾಡ್ತಾರೆ. ಇವರ ಕಾಲದಲ್ಲಿ ಒಂದು ಇನ್ಇಕ್ವಾಲಿಟಿ ಅಸಮಾನತೆ ಬಹಳ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ಇವತ್ತು 30% ಮಧ್ಯಮ ವರ್ಗದವರು ಇವತ್ತು ಪುಷ್ ಡೌನ್ ಟು ಬಡತನ ರೇಖೆ ಹೋಗ್ತಾ ಇದ್ದೇವೆ. ಅದರಿಂದ ಇವತ್ತು ದೇಶವು ಬಹಳ ಕರಾಳ ಸ್ಥಿತಿಯಲ್ಲಿದೆ, ಅಪಾಯ ಸ್ಥಿತಿಯಲ್ಲಿದೆ. ನನಗೆ ಅನಿಸ್ತದೆ ಈ ತುರ್ತು ಪರಿಸ್ಥಿತಿ ಒಂದು ರೀತಿಯಲ್ಲಿ ಜನರು ದಂಗೆಳುವಂತ ಪರಿಸ್ಥಿತಿ ಬಂದು ಬಿಡ್ತದೆ ಇವತ್ತು. ಇವತ್ತು ಮೂರು ಹೊತ್ತು ಊಟ ಮಾಡುವ 1 ಹೊತ್ತು ಊಟ ಮಾಡ್ಲಿಕ್ಕೆ ಇವತ್ತು ಹಣೆಗಾಡ್ತಾ ಇದ್ದಾನವ. ಈ ಸಮಯದಲ್ಲಿ ಅದರ ಬಗ್ಗೆ ಅವರು ಚಿಂತನೆ ಮಾಡುದು ಬಿಟ್ಟು ತುರ್ತು ಪರಿಸ್ಥಿತಿ ಬಗ್ಗೆ ಅವರು ವಿಜೃಂಭಿಸ್ತಾರೆ, ಆಚರಣೆ ಮಾಡ್ತಾ ಇದ್ದಾರೆ ಇವರು. ಇದರಿಂದ ಏನ್ ನಡೆಯುದಿಲ್ಲ ಕಾಪಿ ಕಾಡವರೇ, ಏನ್ ಜನರಿಗೆಲ್ಲ ಅರ್ಥ ಆಗಿದೆ, ಜನ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ GDP ಯಾವ ರೀತಿಯಲ್ಲಿ ಹೋಗಿದೆ ಈ ದೇಶಕ್ಕೆ. ಅದ್ಯಾಕೆ ನೀವು ಪೆಟ್ರೋಲ್ ಡೀಸೆಲ್ ಬಗ್ಗೆ ಯಾವ ರೀತಿ ಪೆಟ್ರೋಲ್ ಡೀಸೆಲ್ ಅದರ ಬಗ್ಗೆ ಅದು ಹೆಂಗೆ ಏರಿಕೆ ಯಾವ ರೀತಿ ಮಾಡ್ತಾ ಇದ್ದಾರೆ? ಅದು ನಾವು ಹೇಳಿದಾರಲ್ಲ ನಡ್ಕೊಂಡು ಹೋಗ್ತೇವೆ ಅಂತ. ನಡ್ಕೊಂಡು ಹೋಗ್ತಾರೆ. ಇವತ್ತು ಜನರ ನಡೆಸಿದ್ದಾರೆ. ಇವತ್ತು ಈ ದೇಶದಲ್ಲಿ ಭಾರತದ ವಿಭಜನೆ ಆಗುವ ಸಮಯದಲ್ಲಿ ನಡೆದಂತ ಸ್ಥಳಾಂತರ ಇದೆಯಲ್ಲ, ಅದಕ್ಕಿಂತ ದೊಡ್ಡ ರೀತಿಯಲ್ಲಿ ಇವತ್ತು ಕಾರ್ಮಿಕರ ವಲಸೆ ಆಗಿದೆ. ಸುಮಾರು 10 ಲಕ್ಷ ಕಾರ್ಮಿಕರು ಒಂದು ಕಡೆ ಇನ್ನೊಂದು ಕಡೆ ನಡ್ಕೊಂಡು ಹೋಗಿದ್ದಾರೆ. ಅದರ ಸ್ಥಿತಿಗತಿ ಬಗ್ಗೆ ನೀವು ನೋಡೋ ಭಯಾನಕವಾಗಿದೆ. ಸೈಕಲ್ ಮೇಲೆ ತಾಯಿಯನ್ನು ಕೊಂಡೋಗೋ ರೀತಿಯಲ್ಲಿ ಹೆಣ್ಮಕ್ಕಳು ದಾರಿಯಲ್ಲಿ, ಆಮೇಲೆ ಗರ್ಭಿಣಿ ಹೆಣ್ಮಕ್ಕಳು ದಾರಿಯಲ್ಲಿ ಹೇರುವಂತ ಸ್ಥಿತಿಗಳು, ಇಂತ ಬಹಳ ಕಥೆಗಳು ನಾವು ಕೇಳ್ತಾ ಇದ್ದೀವಿ. ಇದೆಲ್ಲ ಇವರ ಕಾಲದಲ್ಲಿ ನಡೆದಂತ ಘಟನೆಗಳು. ಒಂದು ಘಟನೆ ತೋರಿಸ್ಕೊಳ್ಳಿ ಇವರು ತುರ್ತು ಪರಿಸ್ಥಿತಿ ನಡೆದಂತ ಘಟನೆಗಳು. ತುರ್ತು ಪರಿಸ್ಥಿತಿಯಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಮಿಲಿಟರಿ ಅವರಿಗೆ ಕರೆ ಕೊಟ್ಟಾಗ ಇಂದಿರಾ ಗಾಂಧಿಗೆ ಅನಿವಾರ್ಯವಾಗಿ ತುರ್ತು ಪರಿಸ್ಥಿತಿ ಹಾಕ್ಬೇಕಾಯ್ತು. ಅಂತ ಅನಿವಾರ್ಯ ಸ್ಥಿತಿ ಇವತ್ತು ಇಲ್ಲಿ ಏನ್ ನಡೀಲಿಲ್ಲ. ಆದ್ರೂ ಜನರ ಎಲ್ಲ ಹಕ್ಕುಗಳನ್ನು ಇವತ್ತು ತನ್ನ ಸ್ವಂತ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಮೋದಿ ಅವರು. ಎಸ್ ಮೋಹನ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು.